ಸಂತ ಅಲೋಷಿಯಸ್ ಗೋನ್ಸಾಗ ಶಾಲೆಯ 2020-21ನೇ ಸಾಲಿನ ವಿದ್ಯಾರ್ಥಿ ಸಂಘದ ಪದಗ್ರಹಣ ಸಮಾರಂಭವು ಆನ್ಲೈನ್ ಮುಖಾಂತರ ಇತ್ತೀಚೆಗೆ ನಡೆಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಕೆಪಿಸಿಸಿ ವಕ್ತಾರರಾದ ಐವಾನ್ ಡಿಸೋಸಾ ಅವರು, ನಾಯಕತ್ವ ಬೆಳೆಸುವಲ್ಲಿ ಸಂತ ಅಲೋಷಿಯಸ್ ಸಂಸ್ಥೆ ಕೊಡುಗೆ ಅಪಾರ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಶಾಲೆಯು ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ ಇಂದು ಗೋನ್ಸಾಗ ಶಾಲೆಯು ಮಂಗಳೂರಿನ ಅತ್ಯುತ್ತಮ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಎಂದು ಕೊಂಡಾಡಿದರು. Leadership is not a position. Many people say that when you become a leader, leadership cannot be purchased from a shop or it cannot be brought from anybody. It has to cultivate himself. And now the opportunity you have given to your students, I have seen they have taken oath, and at that time they say we are abide by the rules and regulations of the school, and thereby we will work under the school's rules and regulations. And when we legislate, when we go to the assembly or the parliament, we have taken oath under the constitution, and that has been framed by our entire 130 crores people of the nation. And that is why this is an opportunity for the students, and I request all the student leaders, we need the good leaders for this country, and we are lacking behind. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಮೆಲ್ವಿನ್ ಅನಿಲ್ ಲೋಬೋ ಎಸ್ಜೆ ಅವರು, ಶ್ರೇಷ್ಠ ನಾಯಕರನ್ನ ನೋಡಿ ಯಾವುದೇ ಅಪಾಯಗಳನ್ನು ಎದುರಿಸಲು ಸನ್ನದ್ಧರಾಗಿ ಇತರರ ಬದುಕನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ. ನಾಯಕತ್ವ ಎಂದರೆ ತನ್ನನ್ನು ತಾನು ಅರಿತುಕೊಳ್ಳುವುದು, ತಾನು ಯಾರನ್ನ ಪ್ರತಿನಿಧಿಸುತ್ತೇನೆ ಎಂಬುದನ್ನು ತಿಳಿದುಕೊಂಡು ಸೇವಾ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದು ಎಂದು ಅರ್ಥಗರ್ಭಿತ ಮಾತುಗಳನ್ನಾಡಿದರು. Dear student council members, all of you who have taken pledge today, look up to these great leaders for inspiration. And there are many more leaders in our own country and elsewhere. And today's own, the chief guest himself is a great example how through hard work and great perseverance he has become a leader today. Take risk and make life a little better for people around you. It is said in leadership there are only 2 rules, and you will be surprised to know these 2 rules. The first one is, the first leadership rule is, leadership is not about you. ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಪ್ರಾಂಶುಪಾಲರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ವಿದ್ಯಾರ್ಥಿ ಸಂಘದ ಮುಖ್ಯಸ್ಥರಾಗಿ ಆಯ್ಕೆಯಾದ ರಫಾನ್ ಇಗ್ನೇಷಿಯಸ್ ಡಿಸೋಸಾ ಹಾಗೂ ಸಿಬೆಲ್ ಇಸಬೆಲ್ಲಾ ಕುಟಿನಾ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಗೀತ ಶಿಕ್ಷಕರಾದ ಆರ್ಥರ್ ಲೋಬೋ, ಕುಮಾರಿ ಇವಾನಾ, ನಿಖಿಲ್ ಜೆ, ಉಪಪ್ರಾಂಶುಪಾಲೆ ಲಾರೆಲ್ ಡಿಸೋಸಾ, ಜಿಶಾ ಥಾಮಸ್, ಶ್ವೇತಾ ಆಚಾರ್ಯ, ಅರುಣಿಮಾ ತುಳಸಿದಾಸ್ ಭಾಗವಹಿಸಿದ್ರು. ದೀಪಾ ಕರ್ಕಡ ಮತ್ತು ಶ್ರೀಮತಿ ಪ್ರೀತನ್ ಪಿರೇರಾ ಅವರು ಕಾರ್ಯಕ್ರಮವನ್ನು ಸಂಯೋಜಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.